ಕೊಡಗು ಜಿಲ್ಲೆಯ ಕಾವೇರಿ ತೀರ್ಥಕ್ಷೇತ್ರ ತಲಕಾವೇರಿಯಲ್ಲಿ ಉಂಟಾದ ಭಾರೀ ಭೂಕುಸಿತದಲ್ಲಿ ಮಣ್ಣಡಿ ಸಿಲುಕಿದ ಅರ್ಚಕರ ಮನೆಯಲ್ಲಿದ್ದ ಬಂಟ್ವಾಳ ತಾಲೂಕಿನ ಕಳ್ಳಿಗೆ ಗ್ರಾಮದ ಕನಪಾಡಿಯ ರಾಮಕೃಷ್ಣ ರಾವ್ ಅವರ ಪುತ್ರ ರವಿಕಿರಣ್ ಅವರು ಸಿಲುಕಿರುವುದಾಗಿ ತಿಳಿದುಬಂದಿದೆ. ತಲಕಾವೇರಿ ಕ್ಷೇತ್ರದ ಪ್ರಧಾನ ಅರ್ಚಕ ಟಿಎಸ್ ನಾರಾಯಣಾಚಾರ್ ಪತ್ನಿ ಸೋದರ ಆನಂದ ತೀರ್ಥ ಅವರ ಜೊತೆ ರವಿಕಿರಣ್ ಹಾಗೂ ಕೇರಳದ ಒಬ್ಬ ಯುವಕ ಸಹಾಯಕ ಅರ್ಚಕರಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಇದೀಗ 5 ಮಂದಿಯೂ ನಾಪತ್ತೆಯಾಗಿದ್ದು ಮಣ್ಣಿನಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳೀಯರಿಂದ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ರವಿಕಿರಣ್ ಹಾಗೂ ಅವರ ಬಳಿ ಸಹೋದರ ಶಶಿಕಿರಣ್ ಎಂಬುವರು ಕಳೆದ ಕೆಲ ವರ್ಷದಿಂದ ಬ್ರಹ್ಮಗಿರಿಯಲ್ಲಿ ತಲಕಾವೇರಿ ಕ್ಷೇತ್ರದ ಸಹಾಯಕ ಅರ್ಚಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇತ್ತೀಚೆಗೆ ಕೋವಿಡ್ ಲಾಕ್ಡೌನ್ನಿಂದಾಗಿ ಊರಿಗೆ ಮಳೆದ್ರು. ಮತ್ತೆ ಕೆಲಸಕ್ಕೆ ತೆರಳಿದ ವೇಳೆ ಶಶಿಕಿರಣ್ ಊರಿನಲ್ಲಿಯೇ ಉಳಿದು ರವಿಕಿರಣ್ ಮಾತ್ರ ತೆರಳಿದ್ರು. ಆದರೆ ವಿಧಿಯ ಕ್ರೂರ ಆಟಕ್ಕೆ 5 ಮಂದಿಯ ಜೊತೆಗೆ ರವಿಕಿರಣ್ ಮಣ್ಣಡಿ ಸಿಲುಕಿರುವುದಾಗಿ ತಿಳಿದು ಬಂದಿದೆ. ಬ್ರಹ್ಮಗಿರಿ ಬೆಟ್ಟದಲ್ಲಿ ಈ ಹಿಂದೆಯೇ ಬಿರುಕು ಕಾಣಿಸಿಕೊಂಡಿದ್ದು ಇಲ್ಲಿಂದ ಸ್ಥಳಾಂತರಗೊಳ್ಳುವಂತೆ ತಾಲೂಕಾಡಳಿತ ನಾರಾಯಣಾಚಾರ್ ಅವರಿಗೆ ಎಚ್ಚರಿಕೆಯನ್ನ ನೀಡಿತ್ತು. ಇಲ್ಲಿ ಪಕ್ಕದಲ್ಲಿದ್ದ ಮನೆಯವರು ಎಚ್ಚರಿಕೆಯನ್ನ ಪರಿಗಣಿಸಿ ಬೇರೆಡೆಗೆ ಸ್ಥಳಾಂತರಗೊಂಡಿದ್ರು. ಆದರೆ ನಾರಾಯಣಾಚಾರ್ ನಾವು ದೇವರ ಕೆಲಸ ಮಾಡುತ್ತಿದ್ದೇವೆ, ದೇವರಿದ್ದಾನೆ ಎಂದು ತಾಲೂಕಾಡಳಿತದ ಸೂಚನೆಯನ್ನ ನಿರ್ಲಕ್ಷ್ಯ ವಹಿಸಿದ್ರು. ಅದರ ಪರಿಣಾಮದಿಂದಾಗಿ ಅವಘಡದಲ್ಲಿ ಮಣ್ಣಡಿ ಸಿಲುಕುವಂತಾಗಿದೆ. ಬೇಡ